ದಿವ್ಯವಾಣಿ 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 ದಿವ್ಯವಾಣಿ. ಪ್ರೈಸ್ ದ ಲಾರ್ಡ್, ಹಾಲೆಲೂಯ. ಯೇಸುವೆ ಸ್ತೋತ್ರ, ಯೇಸುವೆ ವಂದನೆ, ಯೇಸುವೆ ಆರಾಧನೆ, ಯೇಸುವೆ ಮಹಿಮೆ. ಪ್ರಿಯರೇ, ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ನಂಬ್ತೀನಿ ಯೇಸು ನಾಮದಲ್ಲಿ. ನಾನು ಕೂಡ ಚೆನ್ನಾಗಿದ್ದೀನಿ. ನಿಮ್ಮ ಪ್ರಾರ್ಥನೆ ದೇವರ ಕರುಣೆಯಿಂದ. ಮತ್ತಾಯನ ಶುಭ ಸಂದೇಶ 6ನೇ ಅಧ್ಯಾಯ 33ನೇ ವಾಕ್ಯ ಹೇಳುತ್ತೆ, ನೀವಾದರೂ ಮೊದಲು ದೇವರ ಸಾಮ್ರಾಜ್ಯಕ್ಕಾಗಿ ಅದರ ಸತ್ಸಂಬಂಧಕ್ಕಾಗಿ ತವಕಪಡಿ, ಇದರೊಂದಿಗೆ ಅವೆಲ್ಲವೂ ನಿಮಗೆ ನೀಡಲಾಗುವುದು. ಆದುದರಿಂದ ನಾಳೆಯ ಚಿಂತೆ ನಿಮಗೆ ಬೇಡ, ನಾಳೆಯ ಚಿಂತೆ ನಾಳೆಗೆ ಇರಲಿ, ಇಂದಿನ ಪಾಡೆ ಇಂದಿಗೆ ಸಾಕು. ತುಂಬ ರಿಟ್ರೀಟ್ಗಳಲ್ಲಿ ನಾವು ಈ ವಾಕ್ಯವನ್ನು ಕೇಳಿದ್ದೀವಿ, ಅನೇಕ ಸಲ ಪ್ರಬೋಧನೆಗಳಲ್ಲಿ ಕೇಳಿದ್ದೀವಿ, ಮತ್ತೆ ಮತ್ತೆ ಕೇಳ್ತಾ ಇದ್ದೀವಿ. ಆದರೂ ಪ್ರಿಯರೇ, ಈ ವಾಕ್ಯದಂತೆ ನಾವು ಜೀವಿಸ್ತಾ ಇದ್ದೇವಾ? ದೇವರ ವಾಕ್ಯ ಹೇಳುತ್ತೆ, ಮೊದಲು ದೇವರ ರಾಜ್ಯಕ್ಕಾಗಿ ನೀತಿಗಾಗಿ ನಾವು ತವಕ ಪಡುವ, ಉಳಿದಿದ್ದೆಲ್ಲ ನಮಗೆ ಸೇರಿಸಿ ಕೂಡಿಸಿ ನಮಗೆ ಸಿಗ್ತದೆ. ಆದರೆ ನಾವು ಉಳಿದಿದ್ದರ ಹಿಂದೇ ಓಡ್ತಾ ಇದ್ದೀವಿ. ನನಗೆ ಬಂಗ್ಲೋ ಬೇಕು, ನನಗೆ ಕಾರು ಬೇಕು, ನನಗೆ ಇ ಎಮ್ ಐ ಕಟ್ಟಬೇಕು, ನನಗೆ ಅದು ಮಾಡಬೇಕು, ನನಗೆ ಇದು ಮಾಡಬೇಕು, ಅದರ ಹಿಂದೆ ಓಡ್ತಿದ್ದೇವೆ ಹೊರತು ಪರಲೋಕ ರಾಜ್ಯಕ್ಕಾಗಿ ನೀತಿಗಾಗಿ ನಾವು ತವಕ ಪಡ್ತಾ ಇದ್ದೀವ? ಆ ಸ್ವರ್ಗ ಸಾಮ್ರಾಜ್ಯದ ಮಹಿಮೆ ಪದವಿಗಾಗಿ ನಾನು ನೀವು ಇವತ್ತು ತವಕ ಪಡ್ತಾ ಇದ್ದೀವ? ದೇವರ ವಾಕ್ಯ ಹೇಳುತ್ತೆ, ಮತ್ತಾಯನ ಶುಭ ಸಂದೇಶ 6ನೇ ಅಧ್ಯಾಯ 25ರಲ್ಲಿ, ಯಾವುದರ ಬಗ್ಗೆಯೂ ಚಿಂತೆ ಮಾಡಬೇಡಿ. ಯೇಸುವಿಗೆ ಎಲ್ಲವೂ ಗೊತ್ತು. ಯೇಸು ಎಲ್ಲವನ್ನು ನೋಡ್ಕೊಳ್ತಾರೆ. ಏಕೆಂದರೆ ಮತ್ತಾಯ 6:25 ವಾಕ್ಯ ಹೇಳುತ್ತೆ, ನಾನು ಹೇಳುವುದನ್ನು ಕೇಳಿ ಪ್ರಾಣಧಾರಣೆಗೆ ಏನು ಉಣ್ಣುವುದು, ಏನು ಕುಡಿಯುವುದು, ದೇಹ ರಕ್ಷಣೆಗೆ ಏನು ಹೊದೆಯುವುದು ಎಂದು ಚಿಂತೆ ಮಾಡಬೇಡಿ. ಊಟಕ್ಕಿಂತ ಪ್ರಾಣ, ಉಡುಪಿಗಿಂತ ದೇಹ ಮೇಲಾದುದಲ್ಲವೇ? ಆಕಾಶದಲ್ಲಿ ಹಾರಾಡುವ ಪಕ್ಷಿಗಳನ್ನು ಗಮನಿಸಿರಿ. ಅವು ಬಿತ್ತುವುದಿಲ್ಲ, ಕೊಯ್ಯುವುದಿಲ್ಲ, ಕಣಜಗಳಲ್ಲಿ ಕೂಡಿಡುವುದಿಲ್ಲ, ಆದರೂ ಸ್ವರ್ಗದಲ್ಲಿರುವ ನಿಮ್ಮ ತಂದೆ ಅವುಗಳನ್ನು ಪೋಷಿಸುತ್ತಾರೆ. ಹಕ್ಕಿಗಳಿಗಿಂತ ನೀವು ಎಷ್ಟೋ ಮೇಲಾದವರು. ಚಿಂತಿಸಿ ನಿಮ್ಮ ಜೀವನಾವಧಿಯನ್ನು ಕೊಂಚ ಕಾಲವಾದರೂ ದೀರ್ಘ ಮಾಡಲು ನಿಮ್ಮಿಂದ ಯಾರಿಂದಾದೀತು? ಉಡುಗೆ ತೊಡುಗೆಗಳ ಚಿಂತೆ ನಿಮಗೇಕೆ? ವನ ಕುಸುಮಗಳನ್ನು ನೋಡಿರಿ, ಬೆಳೆಯುವ ರೀತಿಯನ್ನು ಗಮನಿಸಿರಿ. ಅವು ದುಡಿಯುವುದಿಲ್ಲ, ನೂಲುವುದಿಲ್ಲ, ಆದರೂ ಅರಸ ಸೊಲೊಮೋನನು ತನ್ನ ಸರ್ವ ವೈಭವದಲ್ಲಿದ್ದಾಗಲೂ ಈ ಕುಸುಮಗಳಲ್ಲಿ ಒಂದರಷ್ಟು ಸುಂದರವಾದ ಉಡುಪನ್ನು ಧರಿಸಿರಲಿಲ್ಲ. ಅಲ್ಪವಿಶ್ವಾಸಿಗಳೇ, ಇಂದಿದ್ದು ನಾಳೆ ಒಲೆ ಪಾಲಾಗುವ ಬಯಲಿನ ಹುಲ್ಲಿಗೆ ದೇವರು ಹೀಗೆ ಉಡಿಸಿದರೆ ನಿಮಗೆ ಮತ್ತೆಷ್ಟು ಮಾಡಲಾರರು? ಪ್ರೈಸ್ ದ ಲಾರ್ಡ್, ಪ್ರೈಸ್ ದ ಲಾರ್ಡ್. ಆಕಾಶದಲ್ಲಿ ಹಾರಾಡುವ ಪಕ್ಷಿಗಳನ್ನು ನೋಡಿರಿ. ಅವರು ಬಿತ್ತುವುದಿಲ್ಲ, ಕೊಯ್ಯುವುದಿಲ್ಲ, ಕಣಜಗಳಲ್ಲಿ ಶೇಖರಿಸಿ ಇಡುವುದೂ ಇಲ್ಲ. ಬಯಲಿನಲ್ಲಿ ಬೆಳೆಯುವ ಗಿಡಗಳನ್ನು ನೋಡಿರಿ, ಹರಳಿರುವ ಪುಷ್ಪಗಳನ್ನು ನೋಡಿರಿ. ಅದು ಯಾವುದು ಬೇರೆ ಯಾವ ಸೌಂದರ್ಯಕ್ಕೂ ಅದು ಕಡಿಮೆ ಇಲ್ಲ. ಆದರೂ ದೇವರು ಅದಕ್ಕಿಂತ ಮಿಗಿಲಾಗಿ ನಿನ್ನನ್ನು ಪಾಲಿಸಿ ಪೋಷಿಸ್ತಾರೆ. ಏಕೆಂದರೆ ಇದಕ್ಕಿಂತ ಎಲ್ಲ ಸೃಷ್ಟಿಗಳಲ್ಲಿ ಬಹುಮುಖ್ಯವಾದ ಸೃಷ್ಟಿ ಮನುಷ್ಯ ಸೃಷ್ಟಿ. ಹಾಗಾಗಿ ನಾಳೆದು ಚಿಂತೆ ಬೇಡ ನಮಗೆ. ಹಾಗಾದರೆ ನಾಳೆಗಾಗಿ ನಾವು ದುಡಿಯೋದು ಬೇಡವಾ? ನೀವು ದುಡೀರಿ, ನಾ ಬೇಡ ಅಂತ ಹೇಳ್ತಾ ಇಲ್ಲ. ಆದರೆ ನಿಮ್ಮ ಶರೀರವನ್ನು ಹಾಳು ಮಾಡಿಕೊಂಡು, ನಿಮ್ಮ ಆರೋಗ್ಯವನ್ನು ಹಾಳು ಮಾಡಿಕೊಂಡು ದುಡಿಯುವುದು ಬೇಡ. ಎಲ್ಲ ದೇವರಿಗೆ ಗೊತ್ತುಂಟು. ದೇವರಿಗೆ ಗೊತ್ತಿಲ್ಲದಿರೋದು ಈ ಲೋಕದಲ್ಲಿ ಏನಿದೆ ರೀ? ನಾನು ಮಲಗುವುದು ದೇವರಿಗೆ ಗೊತ್ತು, ನಾನು ಎದ್ದೇಳುವುದು ದೇವರಿಗೆ ಗೊತ್ತು, ನಡೆಯುವುದು, ಓಡಾಡುವುದು, ಕೆಲಸ ಮಾಡುವುದು, ನನ್ನ ಎಲ್ಲ ಬಲಹೀನತೆಗಳು, ಕೊರತೆಗಳು ಎಲ್ಲ ದೇವರಿಗೆ ಗೊತ್ತುಂಟು. ಏಕೆಂದರೆ ನಾನು ನೀವು ಅವರ ಸೃಷ್ಟಿ. ಹೆಚ್ಚಿನ ತಂದೆ ತಾಯಿಗಳಿಗೆ ಮಕ್ಕಳನ್ನು ಹೆಚ್ಚಾಗಿ ಪ್ರೀತಿಸುವ, ಅವರ ಭವಿಷ್ಯದ ಬಗ್ಗೆ ಚಿಂತೆ ಮಾಡುವ ತಂದೆ ತಾಯಿಗಳಿಗೆ ಮಕ್ಕಳ ನಾಡಿ ಮಿಡಿತ ಕೂಡ ಗೊತ್ತಿರ್ತದೆ. ಅವರ ಮನಸ್ಸು, ಅವರ ಮುಖ ಒಂದು ಚೂರು ಕುಂದಿ ಹೋದರೆ, ಬಾಡಿ ಹೋದರೆ ನಮಗೆ ಗೊತ್ತಾಗ್ತದೆ. ತಂದೆ ತಾಯಿಗಳಿಗೆ, ನಮ್ಮ ತಂದೆ ತಾಯಿಗಳಿಗೆ ನಮಗೆ ಏನಾದರೂ ಗ್ಯಾರಂಟಿ ವಾರಂಟಿ ಇದೆಯಾ? ಏನೂ ಇಲ್ಲ. ನಾವೇ ನಮ್ಮ ತಂದೆ ತಾಯಿಗಳಿಗೆ ಇಷ್ಟೊಂದು ಮಾಡುವಾಗ ನನ್ನನ್ನು ನಿಮ್ಮನ್ನು ಸೃಷ್ಟಿ ಮಾಡಿದ ದೇವರು ಇನ್ನೇನು ತಾನೇ ಮಾಡಲಾರರು? ಪ್ರಿಯರೇ, ಇನ್ನೇನು ತಾನೇ ಮಾಡಲಾರರು? ನಾವು ಮೊದಲು ಭರವಸೆ ಇಡುವ ಯೇಸುವಿನಲ್ಲಿ, ನಾವು ಮೊದಲು ವಿಶ್ವಾಸವಿಡುವ ಯೇಸುವಿನಲ್ಲಿ. ಯೇಸು ಹೇಳ್ತಾರೆ, ನೀನು ನನ್ನಲ್ಲಿ ವಿಶ್ವಾಸವಿಟ್ಟಾಗ ನಾನು ಮಾಡಿದಕ್ಕಿಂತ ಅಧಿಕವಾಗಿ ನೀನು ಮಾಡ್ತೀಯ. ಅಷ್ಟು ವಿಶ್ವಾಸ ನನಗೂ ನಿನಗೂ ಇರಬೇಕು.
ಅಷ್ಟು ವಿಶ್ವಾಸ ನನಗೂ ನೀನು ಇರಬೇಕು. ಯೇಸುವಿನಲ್ಲಿ ವಿಶ್ವಾಸವಿಟ್ಟು ನಾವು ಒಂದು ರೋಗಿಗಾಗಿ ಪ್ರಾರ್ಥಿಸುವಾಗ ರೋಗಿ ಸೌಖ್ಯಗೊಳ್ತಾರೆ. ಯೇಸುವಿನಲ್ಲಿ ವಿಶ್ವಾಸವಿಟ್ಟು ನಾವು ಒಂದು ವಿಷಯಕ್ಕಾಗಿ ಪ್ರಾರ್ಥಿಸುವಾಗ ದೇವರು ಅವರ ನಾಮದಲ್ಲಿ, ಯೇಸು ನಾಮದಲ್ಲಿ ಅದನ್ನು ನಡೆಸ್ತಾರೆ. ಆ ವಿಶ್ವಾಸ ನನಗೂ ನಿನಗೂ ಇದೆಯಾ ಪ್ರಿಯರೇ? ಇವತ್ತು ಆ ವಿಶ್ವಾಸ ಇವತ್ತಿದೆಯಾ? ಎಲ್ಲಿ ಕಳ್ಕೊಂಡಿದ್ದೀವಿ ನಮ್ಮ ವಿಶ್ವಾಸವನ್ನು? ಒಂದು ಕಾಲ ಇತ್ತು, ಧ್ಯಾನಕ್ಕೆ ಹೋಗ್ತಾ ಇದ್ವಿ, ವಾಕ್ಯವನ್ನು ಆಲಿಸ್ತಾ ಇದ್ವಿ, ಒಳ್ಳೆ ಕುಂಸಾರ ಮಾಡ್ತಾ ಇದ್ವಿ, ಪಾಪ ನಿವೇದನೆ ಮಾಡ್ತಾ ಇದ್ವಿ, ವಾಪಸ್ ಬಂದು ಆ ಆಲಿಸಿದ ವಾಕ್ಯದಂತೆ ಜೀವಿಸಲಿಕ್ಕೆ ಪ್ರಯತ್ನ ಪಡ್ತಾ ಇದ್ವಿ. ಎಲ್ಲಿ ಹೋಯ್ತು ಆ ವಿಶ್ವಾಸ? ಇವತ್ತು ಪ್ರಾರ್ಥನಾ ಕೂಟದಲ್ಲಿ ನಾವು ಭಾಗವಹಿಸ್ತಾ ಇದ್ವಿ, ಪ್ಯಾರಿಷ್ಗಳಲ್ಲಿ ಪ್ರಾರ್ಥನೆ ನಡೆಯುವಾಗ ನಾವು ಈಗ ಕೂರ್ತಾ ಇದ್ವಿ, ಆಲಿಸಿದ ವಾಕ್ಯ ಮುಂದೊಂದು ದಿನ ನಾವು ಪ್ರಸಂಗ ಮಾಡ್ತಾ ಇದ್ವಿ. ಇವತ್ತೇನಾಯಿತು? ಕುಟುಂಬದ ಜಂಜಾಟದಲ್ಲಿ, ಸಾಲದ ಬಾಧೆಯಲ್ಲಿ, ಇಕ್ಕಟ್ಟಿನ ಪರಿಸ್ಥಿತಿಯಲ್ಲಿ ಬಿದ್ದು ಒದ್ದಾಡ್ತಾ ಇದ್ದೀವ? ಅಥವಾ ಕೆಟ್ಟ ಸಂಬಂಧದಲ್ಲಿ ಸಿಲುಕಿ ಬಳಲಿ ಹೋಗಿದ್ದೀವ? ಎಲ್ಲಿ ಬಿದ್ದು ಹೋಗಿದ್ದೀವಿ ನಾವು? ಯೋಚನೆ ಮಾಡುವ. ಇವತ್ತು ಎಷ್ಟೋ ಕುಟುಂಬಗಳಲ್ಲಿ ಬಲಿಪೂಜೆಗೆ ಹೋಗಲ್ಲ, ಭಾನುವಾರದ ಬಲಿಪೂಜೆಯಲ್ಲಿ ಕೂಡ ಕುಟುಂಬವಾಗಿ ಭಾಗವಹಿಸಲ್ಲ. ಭಾಗವಹಿಸಬೇಕು, ಆಶೀರ್ವಾದ ಬೇಕು. ಯೇಸುವಿನ ಶರೀರ ರಕ್ತವಾಗಿ ಮಾರ್ಪಡುವ ಆ ದಿವ್ಯ ಸಂಸ್ಕಾರದಲ್ಲಿ ನಾವು ಭಾಗವಹಿಸಬೇಕು. ಬಲಿಪೂಜೆ ಮುಗಿದ ನಂತರ, ಬಲಿಪೂಜೆಗೆ ಮೊದಲು ಪರಮಪ್ರಸಾದ ಸ್ವೀಕರಿಸುವ ಮೊದಲು ನಮಗೆ ಸಾಧ್ಯ ಆದರೆ ಒಂದು ಒಳ್ಳೆ ಪಾಪ ನಿವೇದನೆ ಮಾಡಬೇಕು. ಇದೆಲ್ಲ ನಮ್ಮ ಜೀವನದಲ್ಲಿ ನಡಿಬೇಕು ಪ್ರಿಯರೇ. ಚಿಕ್ಕ ಮಕ್ಕಳಾಗಿದ್ದರೂ ಪರವಾಗಿಲ್ಲ, ಎತ್ಕೊಂಡು ಬಲಿಪೂಜೆಯಲ್ಲಿ ಹೋಗುವ. ನಾವೇನು ಮಾಡ್ತೀವಿ ಅಂದರೆ ಚಿಕ್ಕ ಮಕ್ಕಳನ್ನ ಏನಾದರೂ ಕುಡಿಯೋಕ್ಕೆ ತಿನ್ನೋಕ್ಕೆ ಕೊಟ್ಟು ಚರ್ಚಲ್ಲಿ ಕೂರಿಸ್ಬಿಡ್ತೀವಿ. ಆ ಮಕ್ಕಳು ಅದು ಮುಗಿದ ನಂತರ ಅಲ್ಲಿ ಬಾರಿಸ್ಕೊಂಡು ಆಡುವಾಗ ಅಲ್ಲಿ ಮಧ್ಯದೊಳಗೆ ಮಕ್ಕಳು ಡಾನ್ಸ್ ಮಾಡುವಾಗ ನಮಗೆ ಖುಷಿ. ಎಲ್ಲರ ಕಣ್ಣು ಅಲ್ಲೇ ಬೀಳ್ತಾ ಇರ್ತದೆ. ಬೇರೆಯವರ ಭಕ್ತಿ ನಾವು ನಮ್ಮ ಮಕ್ಕಳ ಮುಖಾಂತರ ಹಾಳು ಮಾಡೋದು ಬೇಡ. ನಮ್ಮ ಮಕ್ಕಳಿಗೆ ಕೈ ಜೋಡಿಸಿ ಕೂರೋದನ್ನು ನಾವು ಚಿಕ್ಕ ವಯಸ್ಸಲ್ಲೇ ದೇವಾಲಯದಲ್ಲಿ ಕೂರೋದನ್ನು ನಾವು ಅಭ್ಯಾಸ ಮಾಡಿಸಬೇಕು. ನಮ್ಮ ಕುಟುಂಬದಲ್ಲಿ ಪ್ರಾರ್ಥನೆ ನಡೆಯುವಾಗ ನಮ್ಮ ಮಕ್ಕಳು ಎದ್ದು ಓಡಾಡ್ತಾ ಇರ್ತಾರೆ, ಅಲ್ಲಿ ಇಲ್ಲಿ ನೋಡ್ತಾ ಇರ್ತಾರೆ, ತಲೆ ಕೆರ್ಕೊಂಡಿರ್ತಾರೆ, ಅಥವಾ ಮಮ್ಮಿ ಡ್ಯಾಡಿ ಅಂತ ಹೇಳ್ತಾ ಇರ್ತಾರೆ, ಅಥವಾ ಪಕ್ಕದವ್ರನ್ನ ಇದು ಮಾಡ್ತಾ ಇರ್ತಾರೆ. ಅವರಿಗೆ ಏನು ಕಾನ್ಸಂಟ್ರೇಷನ್ ಮಾಡೋಕ್ಕಾಗಲ್ಲ. ಅಂಥ ಮಕ್ಕಳಿಗೆ ಬುದ್ಧಿ ಹೇಳಿ ಒಂದು ಬಿಟ್ಟು ಪಕ್ಕದಲ್ಲಿ ಎಳೆದು ಕೂರಿಸ್ಕೊಂಡು ಕೈ ಜೋಡಿಸು ಅಂತ ಹೇಳಬೇಕು. ಮಕ್ಕಳಿಗೆ ಪ್ರಾರ್ಥನೆಯನ್ನು ನಾವು ಕಲಿಸ್ಕೊಡ್ಬೇಕು. ಪರಲೋಕದ ರಾಜ್ಯಕ್ಕಾಗಿ, ನೀತಿಗಾಗಿ ತವಕ ಪಡಲಿಕ್ಕೆ, ಆ ನೀತಿ ನನಗೆ ಬೇಕು, ಆ ಸ್ವರ್ಗ ಸಾಮ್ರಾಜ್ಯ ಆನಂದ ನನಗೆ ಬೇಕು ಅಂತ ನಮ್ಮ ಮಕ್ಕಳಿಗೆ ನಾವು ಕಲಿಸಿಕೊಡಬೇಕು. ನಮ್ಮ ಮಕ್ಕಳಿಗೆ 3 ಡಿಗ್ರಿ 4 ಡಿಗ್ರಿ, ದೊಡ್ಡ ದೊಡ್ಡ ಹುದ್ದೆಗಳು, ದೊಡ್ಡ ದೊಡ್ಡ ಕೆಲಸಗಳು, ಒಳ್ಳೆ ಸ್ಯಾಲ್ರಿ ಎಲ್ಲ ಇರ್ಬೋದು. ಅದೆಲ್ಲ ಯಾಕೆ? ಹೊಟ್ಟೆ ತುಂಬಿಸೋಕ್ಕೆ, 4 ಬಂಗ್ಲೆ ಕಟ್ಟೋಕ್ಕೆ, 4 ಕಾರ್ ಕೊಂಡುಕೊಳ್ಳಿಕ್ಕೆ, ಐಷಾರಾಮಿ ಜೀವನ ಮಾಡೋಕ್ಕೆ. ಅದು ನಮಗೆ ಸ್ವರ್ಗ ಸಾಮ್ರಾಜ್ಯ ಖಂಡಿತ ಕೊಡಲ್ಲ. ಹಾಗಾಗಿ ನಮ್ಮ ಮಕ್ಕಳಿಗೆ ಬೇಕಾದ ಆ ನಿತ್ಯ ಜೀವಕ್ಕಾಗಿ, ಅವರ ಆತ್ಮರಕ್ಷಣೆಗಾಗಿ ಹಿಂದೆ ನಾವು ಪ್ರಾರ್ಥಿಸಿ ಅದಕ್ಕಾಗಿ ನಾವು ಪ್ರಯತ್ನ ಪಡಬೇಕು. ಅದನ್ನು ನಾವು ಅವರಿಗೆ ಕಲಿಸಿಕೊಡಬೇಕು. ಮನೆಯಲ್ಲಿ ಗುರು ಹಿರಿಯರ ಬಗ್ಗೆ ಕೀಳಾಗಿ ಮಾತಾಡೋದು, ಏಕವಚನದಲ್ಲಿ ಮಾತಾಡೋದು, ಅದನ್ನೇ ನೋಡಿ ನಮ್ಮ ಮಕ್ಕಳು ಕಲಿತಾರೆ. ನಮ್ಮ ಮಕ್ಕಳು. ನಾವು ಏನು ಬಿತ್ತುತ್ತೀವೋ ಅದನ್ನೇ ನಾವು ಕುಯ್ಯೋದು. ನಾಳೆ ಅವರು ನಮ್ಮನ್ನು ಕರೀತಾರೆ ಏಕವಚನದಲ್ಲಿ, ನಮ್ಮನ್ನು ಬೈತಾರೆ. ಮನೆಯಲ್ಲಿ ಅತ್ತೆ ಮಾವ ಇರುವಾಗ, ಮಕ್ಕಳ ಅಜ್ಜ ಅಜ್ಜಿ ಇರುವಾಗ ಅವ್ರನ್ನು ನಾವು ಕೀಳಾಗಿ ಕಂಡು ಕೀಳಾಗಿ ಮಾತನಾಡುವಾಗ, ನೀವಿಲ್ಲದ ಸಮಯದಲ್ಲಿ ಆ ಮಕ್ಕಳು ಆ ಅಜ್ಜ ಅಜ್ಜಿ ಜೊತೆ ಆ ರೀತಿಯೇ ವರ್ತಿಸ್ತಾರೆ. ಆ ಅಜ್ಜ ಅಜ್ಜಿ ನೊಂದುಕೊಳ್ತಾರೆ. ಅದು ಒಳ್ಳೆಯದಲ್ಲ, ಅದು ಶಾಪ. ಅದು ಇರ್ಬೋದು, ಅವರು ನೀನು ಮೊಬೈಲ್ ನೋಡಬೇಡ, ಟಿ ವಿ ನೋಡಬೇಡ, ಅದು ಮಾಡಬೇಡ, ಇದು ಮಾಡಬೇಡ ಹೇಳ್ಬೋದು. ಅವರು ಕಲ್ತ್ಕೊಂಡು ಬಂದಿದ್ದ ನೀತಿ ಅದು. ನಮ್ಮ ಮಕ್ಕಳಿಗೆ ಅದು ಒಳ್ಳೆಯದು. ಅದು ಹೇಳೋದು ನಮಗೆ ಇಷ್ಟ ಆಗಲ್ಲ. ನನ್ನ ಮಕ್ಕಳನ್ನ ನಾನು ಬೈಬೇಕು, ನಾನು ಹೊಡಿಬೇಕು, ಬೇರೆಯವರು ಏನು ಹೇಳಬಾರ್ದು. ಅಜ್ಜ ಅಜ್ಜಿ ಆಗಲಿ ಅಥವಾ ಬೇರೆ ಯಾರೂ ಏನು ಹೇಳಲಿಕ್ಕೆ ನಾವು ಬಿಡಲ್ಲ. ಹೇಳಲಿ ಪ್ರಿಯರೇ, ತೀಡಲಿ, ಏನೂ ಆಗಲ್ಲ. ತಿದ್ದುವಾಗ ಮಕ್ಕಳು ಕಲಿಬೇಕು. ಈಗಿನ ಜನ್ರೇಷನ್ ತುಂಬ ಕಷ್ಟ. ದೇವಾಲಯಕ್ಕೆ ಬರಲ್ಲ, ಮದುವೆ ಆಗಲ್ಲ. ವಿಶೇಷವಾಗಿ ಮದುವೆ ಯಾಕೆ ಅಂತ ಕೇಳ್ತಾರೆ. ಮದುವೆ ಮಾಡಿ ಏನು ಮಾಡಲಿ, ನನ್ನ ಸ್ವಾತಂತ್ರ್ಯ ಹೋಗ್ತದೆ ಅಂತ ಹೇಳ್ತಾರೆ. ಅದೆಲ್ಲವನ್ನು ಕುಟುಂಬದ ಒಂದು ಮೌಲ್ಯ, ಆ ಕುಟುಂಬದ ಮಹತ್ವ, ಆ ಕುಟುಂಬದ ಬೆಲೆ, ಆ ಕುಟುಂಬದಿಂದ ನಮಗಾಗುವ ಪ್ರಯೋಜನ, ಅದೆಲ್ಲವನ್ನು ನಮ್ಮ ಮಕ್ಕಳಿಗೆ ಹೇಳಿ ಕಲಿಸ್ಬೇಕು. ಅದು 16 ವರ್ಷ 17 ವರ್ಷದಲ್ಲೇ ಲವ್ ಮಾಡಿ 18 ವರ್ಷದಲ್ಲಿ ಓಡಿ ಹೋಗೋಕ್ಕಲ್ಲ. ದೇವರ ಮಹಿಮೆಯಲ್ಲಿ ನಾವು ತುಂಬಲ್ಪಟ್ಟು ಆ ಮಹಿಮೆಯನ್ನು ನಾವು ಅಳವಡಿಸಿಕೊಂಡು ಆ ಕೃಪೆಯ ನೆರಳಿನಡಿಯಲ್ಲಿ ನಾವು ಹೋಗಲಿಕ್ಕೆ, ದೇವರ ವಾಕ್ಯದಂತೆ ಜೀವಿಸಲಿಕ್ಕೆ ನಮ್ಮ ಮಕ್ಕಳಿಗೆ ನಾವು ಕಲಿಸ್ಬೇಕು. ಆಗ ನಾವು ಕೈಗೊಂಡ ಎಲ್ಲವೂ ಸಫಲವಾಗ್ತದೆ.
ಪರಲೋಕ ರಾಜ್ಯಕ್ಕಾಗಿ ನೀತಿಗಾಗಿ ತವಕ ಪಡುವಾಗ, ಯೇಸು ನಾಮದಲ್ಲಿ ಪ್ರಾರ್ಥಿಸುವಾಗ, ನಮ್ಮ ಕುಟುಂಬವೆಲ್ಲ ಯೇಸುವಿನಲ್ಲಿ ಐಕ್ಯಗೊಂಡಾಗ ಪ್ರಿಯರೇ, ಯೇಸು ನಾಮವನ್ನು ಮಹಿಮೆ ಪಡಿಸುವಾಗ, ನಾವು ಕೈಗೊಂಡ ಈ ಭೂಲೋಕದಲ್ಲಿ ಕೈಗೊಂಡ ಎಲ್ಲ ಕಾರ್ಯಗಳು 100 ಮಡಿಯಷ್ಟು ಸಫಲಗೊಳ್ಳುತ್ತದೆ. 100%, 101%. ನೀವು ಇವತ್ತಿನಿಂದ ಬೇಕಾದರೆ ಪರೀಕ್ಷಿಸಿ ನೋಡಿ. ದೇವರ ವಾಕ್ಯ ಏನು ಹೇಳುತ್ತೋ ಆ ವಾಕ್ಯದಂತೆ ನಾನು ನೀನು ಜೀವಿಸಲಿಕ್ಕೆ ಪ್ರಯತ್ನ ಪಟ್ಟು, ನಮ್ಮ ಕುಟುಂಬದಲ್ಲಿ ಇರುವ ಎಲ್ಲ ಸದಸ್ಯರನ್ನು ದೇವರ ವಾಕ್ಯದಲ್ಲಿ ನಡೆಸಲಿಕ್ಕೆ ನಾವು ಪ್ರಯತ್ನ ಪಡುವಾಗ, ನಾವು ಕೈಗೊಂಡ ಎಲ್ಲ ಕಾರ್ಯಗಳು ಯೇಸು ನಾಮದಲ್ಲಿ ಸಫಲವಾಗ್ತದೆ ಪ್ರಿಯರೇ. ಯೇಸು ನಾಮದಲ್ಲಿ ಸಫಲವಾಗ್ತದೆ. ನಮ್ಮ ಮನೆ ಮೊದಲ ದೇವಾಲಯ. ಅಲ್ಲಿ ಮೊಣಕಾಲು ಊರೋದನ್ನು ನಮ್ಮ ಮಕ್ಕಳಿಗೆ ಕಲಿಸ್ಬೇಕು. ಅಲ್ಲಿ ಕೈಗಳನ್ನು ಎತ್ತೋದನ್ನು ಮೇಲೆ ಕೆತ್ತೋದನ್ನ ಮಕ್ಕಳಿಗೆ, ಕುಟುಂಬದ ಸದಸ್ಯರಿಗೆ ಕಲಿಸ್ಬೇಕು. ಒಳ್ಳೆ ಮಾತಲ್ಲಿ ಹೇಳಬೇಕು. 2 ಬಡ್ದೋ, ಬೊಬ್ಬೆ ಹಾಕಿಯೋ, ಕಿರ್ಚಾಡಿಯೋ ಮನೆಯ ಸಮಾಧಾನ ಹಾಳು ಮಾಡಿಯಲ್ಲ. ಒಳ್ಳೆ ಮಾತಲ್ಲಿ ನಾವು ಮೊಣಕಾಲು ಊರುವಾಗ ಎಲ್ಲರ ಹತ್ರ ಮೊಣಕಾಲು ಊರಲಿಕ್ಕೆ ಪ್ರಯತ್ನ ಪಡಿ ಅಂತ ಹೇಳಬೇಕು. ಚಿಕ್ಕ ಮಕ್ಕಳಾದರೆ ನೀನು ಮೊಣಕಾಲು ಊರು, ಕೈ ಮೇಲೆ ಹಾಕಿ. ಕೆಲವು ಮಕ್ಕಳು ಇತ್ತೀಚಿನ ದಿನಗಳಲ್ಲಿ ನಾನು ನೋಡ್ತೀನಿ, ನಾನು ಪ್ರೈಸ್ ದ ಲಾರ್ಡ್ ಹಾಲೆಲೂಯಾ ಹೇಳುವಾಗ ಅವರು ಆಟೋಮೆಟಿಕಲಿ ಕೈ ಮೇಲೆ ಹಾಕಿ ಹೇಳ್ತಾರೆ ಪ್ರೈಸ್ ದ ಲಾರ್ಡ್ ಹಾಲೆಲೂಯಾ. ದೊಡ್ಡವರು ಎತ್ತಲ್ಲ, ಚಿಕ್ಕ ಮಕ್ಕಳು ಹೇಳ್ತಾರೆ. ಅವರ ಕುಟುಂಬದಿಂದ ಅದು ಬಂದಿರೋದು. ತುಂಬ ಮಕ್ಕಳು ಅವತ್ತೊಂದು ಎಲ್ಲೋ ಒಂದು ಕಡೆ ರಿಟ್ರೀಟ್ ಕೊಡುವಾಗ ಒಂದು 7 ತಿಂಗಳ ಮಗು ಆಡಾಡುವಾಗ ಚಪ್ಪಾಳೆ ತಟ್ಟೋದು, ಪ್ರೈಸ್ ದ ಲಾರ್ಡ್ ಹಾಲೆಲೂಯಾ ಹೇಳುವಾಗ, ಸ್ತುತಿ ಮಾಡುವಾಗ 2 ಕರಗಳನ್ನು ಮೇಲಕ್ಕೆತ್ತಿ ಅದರದೇ ಭಾಷೆಯಲ್ಲಿ ಆಲಲಲಲಲಲ ಏನೇನೋ ಹೇಳ್ತಾ ಇದೆ ಮಗು. ಅಂದರೆ ಅವರ ಅಪ್ಪ ಅಮ್ಮ ಮನೆಯಲ್ಲಿ ಮೊಣಕಾಲು ಊರಿ ಡೈಲಿ ಕೈ ಮೇಲೆ ಹಾಕಿ ಸ್ತುತಿಸೋದನ್ನು ನೋಡೋದನ್ನು ಆ ಮಗು, 8 ತಿಂಗಳ ಮಗು ಕೈ ಮೇಲೆ ಹಾಕಿ ಸ್ತುತಿ ಮಾಡ್ತಾ ಇದೆ. ನಮ್ಮ ಮಕ್ಕಳಿಗೂ ನಾವು ಅದು ಕಲಿಸ್ಬೇಕು. ತಂದೆ ತಾಯಿಗಳಾದ ನಾವು ಕಲಿಸ್ಬೇಕು. ತಂದೆ ತಾಯಿಗಳಾದ ನಾವು ಕಲಿಸೋದಿದ್ರೆ ಯಾರೂ ಕಲಿಸಲ್ಲ ಪ್ರಿಯರೇ. ನಾವು ನೆನೆಸ್ಕೊಳ್ತೀವಿ ನಮ್ಮ ಮಕ್ಕಳು ಕ್ಯಾಟಿಕ್ಸಮ್ ಕ್ಲಾಸಿಗೆ ಹೋಗ್ತಾರೆ, ಅದು ಸಾಕು, ಸಿಸ್ಟರ್ಸ್ ಫಾದರ್ಸ್ ಹೇಳ್ಕೊಡ್ತಾರೆ, ಅದು ಸಾಕು. ಇಲ್ಲ, ನಮ್ಮ ಮಕ್ಕಳು ನಮ್ಮ ಮುಖಾಂತರ ಈ ಲೋಕಕ್ಕೆ ಬಂದಿದ್ದು. ನಮ್ಮ ಬಾಳ ಸಂಗಾತಿ ನಮ್ಮ ಜೊತೆಗಿರಲಿಕ್ಕೆ ದೇವರು ಕೊಟ್ಟಿದ್ದು. ನಮ್ಮ ಕುಟುಂಬದ ಸಹೋದರ ಸಹೋದರಿಯರು ನಮಗೆ ದೇವರು ಕೊಟ್ಟಿದ್ದು. ನಮ್ಮ ಜೊತೆಗಿರುವ ಪ್ರೀತಿ ಪಾತ್ರನ ದೇವರು ನಮಗೆ ಕೊಟ್ಟಿದ್ದು. ಅವ್ರನ್ನ ದೇವರ ಕರಗಳಿಂದ ಸ್ವೀಕರಿಸಿ ಅವರಿಗೆ ದೇವರ ನಾಮದಲ್ಲಿ ಒಳ್ಳೆಯದನ್ನು ಹೇಳಿಕೊಡಬೇಕು. ಒಳ್ಳೆಯ ಕಾರ್ಯಗಳನ್ನು ಮಾಡೋದನ್ನು ಹೇಳಿಕೊಡ್ಬೇಕು. ಪರಲೋಕದ ರಾಜ್ಯದ ನೀತಿಗಾಗಿ ತವಕ ಪಡಲಿಕ್ಕೆ ಹೇಳಬೇಕು. ಪರಲೋಕ ಪ್ರಾರ್ಥನೆ ನೋಡಿ ಎಷ್ಟು ಸುಂದರವಾಗಿದೆ. ಅದನ್ನು ಹೇಳಿ ಅದರಂತೆ ಜೀವಿಸಲಿಕ್ಕೆ ನಾನು ನೀನು ಪ್ರಯತ್ನ ಪಟ್ಟು ನಮ್ಮ ಕುಟುಂಬದ ಸದಸ್ಯರಿಗೂ ನಾವಿರುವ ಜಾಗದಲ್ಲಿ ಅದರಂತೆ ಜೀವಿಸಿ ಸಾಕ್ಷಿಗಳಾಗುವಾಗ ನಮ್ಮನ್ನು ನೋಡುವವರು ಅದರಂತೆ ನ್ಯಾಯ ನೀತಿಯಲ್ಲಿ ಜೀವಿಸಲಿಕ್ಕೆ ಪ್ರಯತ್ನ ಪಡ್ತಾರೆ. ಪ್ರೈಸ್ ದ ಲಾರ್ಡ್ ಹಾಲೆಲೂಯಾ ಹಾಲೆಲೂಯಾ. ಎಷ್ಟೋ ವ್ಯಕ್ತಿಗಳು ನನಗೆ ಸಂತರುಗಳಲ್ಲಿ ಸಂತ ಕಾರ್ಲೋ ಅಕ್ಯುಟಿಸ್ ಅವರು ತುಂಬ ಇಷ್ಟ. ಅವರು ಸಂತರಾಗುವ ಮೊದಲೇ, ಅವರು ಬ್ಲೆಸ್ಡ್ ಆಗಿರುವಾಗಲೇ, ಅವರು ಪುನೀತರಾಗಿರುವಾಗಲೇ ಯಾವಾಗಲೂ ನನ್ನ ಸ್ಟೇಟಸಲ್ಲಿ ಫೇಸ್ಬುಕ್ಕಲ್ಲಿ ಎಲ್ಲ ನಾನು ಅವರ ಬಗ್ಗೆ ಹೇಳ್ತಿದ್ದೆ. ಅಂದರೆ ಅವ್ರದ್ದು ಚಿತ್ರ ಆಗ್ತಾಯಿದ್ದೆ, ಫೋಟೋ ಆಗ್ತಾಯಿದ್ದೆ, ಒಂದು ಲೈನ್ ಆದರೂ ಅವರ ಬಗ್ಗೆ ಬರೀತಾ ಇದ್ದೆ. ನನಗೆ ಯಾಕೆ ಅವ್ರನ್ನ ತುಂಬ ಇಷ್ಟ ಅಂತ ಹೇಳಿದರೆ, ಅವರು 3 ವರ್ಷದಿಂದಲೇ ದೇವಾಲಯಕ್ಕೆ ಹೋಗೋಕ್ಕೆ ಶುರು ಮಾಡಿದ್ರಂತೆ. ಅವರು ದೇವಾಲಯಕ್ಕೆ ಹೋಗೋದನ್ನು ನೋಡಿ ಅವರ ಅಪ್ಪ ಅಮ್ಮ ಕೂಡ ದೇವಾಲಯಕ್ಕೆ ಹೋಗೋಕ್ಕೆ ಶುರು ಮಾಡಿದ್ರಂತೆ. ಅವ್ರು ಹೇಳ್ತಾರೆ, ಮೊದಲು ನಾವು ಹೋಗ್ತಾ ಇರಲಿಲ್ಲ, ಆದರೆ ನನ್ನ ಮಗ ಹೋಗೋದನ್ನು ನೋಡಿ ನಾವು ಹೋದ್ವಿ. 7 ವರ್ಷದಲ್ಲಿ, ಅವರಿಗೆ 7 ವರ್ಷ ಪ್ರಾಯದಲ್ಲಿ ಪರಮಪ್ರಸಾದ ಅವರಿಗೆ ಹೋಲಿ ಕಮ್ಯುನಿಯನ್. ಆವತ್ತು ಅವರು ಹೈವೇಲಿ ಹೀಗೆ ಗಾಡಿಯಲ್ಲಿ ಹೋಗ್ತಾ ಇರುವಾಗ ಅವ್ರ ಅಮ್ಮನ ಹತ್ರ ಹೇಳ್ತಾರಂತೆ, ಈ ಹೈವೇ ಹೇಗೆ ದೇವಾಲಯಕ್ಕೆ ನಮ್ಮನ್ನು ಕೊಂಡು ಹೋಗುತ್ತೋ ಹಾಗೆ ಪರಮಪ್ರಸಾದ ನಮಗೆ ಹೈವೇ ಆಗಿದೆ ಸ್ವರ್ಗಕ್ಕೆ ಹೋಗಲಿಕ್ಕೆ. ನನಗೆ ಬಲಿಪೂಜೆ ಮತ್ತು ಪರಮಪ್ರಸಾದ ಅಂದರೆ ತುಂಬ ಇಷ್ಟ. ಹಾಗಾಗಿ ಅವರ ಆ ವಿಶ್ವಾಸ ಉಂಟಲ್ಲ, ಅದು ನನಗೆ ತುಂಬ ಇಷ್ಟ. ಅವರು ಯುವಕರಾಗಿ ಎಲ್ಲರ ಜೊತೆ ಸೇರಿ ಆಟ ಆಡ್ತಾಯಿದ್ರು, ಕಂಪ್ಯೂಟರ್ ಗೇಮ್ ಮಾಡ್ತಾಯಿದ್ರು, ಮಕ್ಕಳ ಜೊತೆ ಫುಟ್ಬಾಲ್ ಆಡ್ತಾಯಿದ್ರು. ಆದರೂ ಅವರು ಪುಣ್ಯ ಸ್ಥಳಗಳಿಗೆ ಭೇಟಿ ಆಗ್ತಾಯಿದ್ರು. ಅದು ಮಾತ್ರ ಅಲ್ಲ ಪ್ರಿಯರೇ, ಎಲ್ಲ ಪರಮಪ್ರಸಾದದ ಎಲ್ಲ ಅದ್ಭುತಗಳು, ಪ್ರಪಂಚದಾದ್ಯಂತ ಆದ ಎಲ್ಲ ಅದ್ಭುತಗಳು ಆ ಜಾಗಕ್ಕೆ ಹೋಗಿ ವಿಸಿಟ್ ಮಾಡೋಕ್ಕೆ ಪ್ರಯತ್ನ ಪಟ್ಟು ಅದೆಲ್ಲವನ್ನು ಕಲೆಕ್ಟ್ ಮಾಡಿ ಅವರ ವೆಬ್ಸೈಟಲ್ಲಿ ಅಪ್ಲೋಡ್ ಮಾಡಿ ಇಡೀ ಪ್ರಪಂಚಕ್ಕೆ ಪ್ರಸರಿಸಿದರು, ಅದನ್ನು ಹಂಚಿದ್ರು ಇಡೀ ಪ್ರಪಂಚ ನೋಡುವಾಗೆ. ನೋಡಿ, ನಮ್ಮ ಮಕ್ಕಳು ಇವತ್ತು ಬರೀ ಗೇಮಲ್ಲಿ ಆಟ ಆಡೋದ್ರಲ್ಲಿ, ಬರೀ ಏನು ಹೇಳೋದು, ವಿಡಿಯೋ ನೋಡೋದ್ರಲ್ಲಿ ಅವರ ಲೋಕದಲ್ಲಿ ಅವರು ಜೀವಿಸ್ತಾ ಇದ್ದಾರೆ. ಇವತ್ತು ಕಂಪ್ಯೂಟರೈಸ್ಡ್ ಮಕ್ಕಳು, ತುಂಬ ಬುದ್ಧಿ ಇದೆ. ಆ ಬುದ್ಧಿಯನ್ನು, ಆ ಜ್ಞಾನವನ್ನು ಯೇಸು ಮಾರ್ಗದಲ್ಲಿ ನಡೆಸಲಿಕ್ಕೆ ನಾವು ಪ್ರಯತ್ನ ಪಡಬೇಕು. ನೋಡಿ, ಸಂತ ಕಾರ್ಲೋ ಅಕ್ಯುಟಿಸ್ ಅವರು ಹಾಗೆ ಇದ್ದು ಅಷ್ಟು ವಿಶ್ವಾಸದಲ್ಲಿದ್ದ ಅವರಿಗೆ ತನ್ನ 15ನೇ ವರ್ಷ ಪ್ರಾಯದಲ್ಲಿ ರಕ್ತದ ಕ್ಯಾನ್ಸರ್ ಬರ್ತದೆ, ಲ್ಯುಕೇಮಿಯಾ ಬರುತ್ತೆ. ಅವರು ದೇವರ ಸನ್ನಿಧಿಗೆ ಹೋಗಿಬಿಡ್ತಾರೆ.
ಅವ್ರು ಹೇಳ್ತಾರೆ, ನರಳುವಾಗ ಈ ನೋವನ್ನೆಲ್ಲ ನಾನು ಧರ್ಮಸಭೆಗೂ ಪೋಪ್ ಜಗದ್ಗುರುಗಳ ಎಲ್ಲ ಅಭಿಪ್ರಾಯಕ್ಕಾಗೂ ನಾನು ಸಮರ್ಪಿಸ್ತಿದ್ದೀನಿ. 15 ವರ್ಷದ ಹುಡುಗ ಹೇಳ್ತಾ ಇರೋದು, ನನ್ನ ಈ ರಕ್ತದ ಕ್ಯಾನ್ಸರಿಂದ ನನಗೆ ನನ್ನ ಶರೀರದಲ್ಲಿ ಆಗ್ತಾ ಇರುವ ಈ ಸಹಿಸಲಿಕ್ಕೆ ಆಗ್ತಾ ಇರುವ ಎಲ್ಲ ವೇದನೆಯನ್ನು, ಎಲ್ಲ ಈ ನೋವನ್ನು ಪೋಪ್ ಜಗದ್ಗುರುಗಳ ಅಭಿಪ್ರಾಯಕ್ಕೂ ಧರ್ಮಸಭೆಯ ಅಭಿಪ್ರಾಯಕ್ಕೂ ಅದರ ಏಳಿಗೆ ಅಭಿವೃದ್ಧಿಗೆ ನಾನು ಸಮರ್ಪಿಸಿಕೊಡ್ತೀನಿ, ಒಪ್ಪಿಸಿಕೊಡ್ತೀನಿ ಯೇಸುವಿನ ಪಾದಕ್ಕೆ. ಪ್ರೈಸ್ ದ ಲಾರ್ಡ್, ಹಾಲೆಲೂಯ. ಅಂಥ ವಿಶ್ವಾಸದಲ್ಲಿ ನಮ್ಮ ಮಕ್ಕಳನ್ನ, ನಮ್ಮ ಕುಟುಂಬನ ನಾವು ಬೆಳೆಸಬೇಕು. ಅವ್ರನ್ನ ಬೆಳೆಸಬೇಕಾದ್ರೆ ಆಳವಾದ ವಿಶ್ವಾಸ ನನ್ನಲ್ಲಿರಬೇಕು. ನೋಡಿ, ವಿಶ್ವಾಸದಲ್ಲಿ ದೇವರು ವಾಕ್ಯ ಹೇಳುತ್ತೆ, ನೀನು ವಿಶ್ವಾಸದಿಂದ ಈ ಬೆಟ್ಟಕ್ಕೆ ಹೋಗಿ ಸಮುದ್ರದಲ್ಲಿ ಬೀಳು ಅಂದರೆ ಬೀಳುತ್ತೆ. ಓಕೆ, ಆದರೆ ನಮ್ಮಲ್ಲಿ ಕೆಲವು ಅಂಧವಿಶ್ವಾಸ ಇದೆ. ಅಂಧವಿಶ್ವಾಸ ಅಂದರೆ, ಮೊನ್ನೆ ಒಬ್ಬರು ವಿಶ್ವಾಸದ ಬಗ್ಗೆ ಮಾತಾಡುವಾಗ ಒಬ್ಬರು ಗುರುಗಳು ಹೇಳ್ತಾ ಇದ್ರು, ದೇವರ ವಾಕ್ಯ ಹೇಳುತ್ತೆ, ನಿನ್ನ ವಿಶ್ವಾಸ ಇಟ್ಟಾಗ, ವಿಶ್ವಾಸದಲ್ಲಿ ಪ್ರಾರ್ಥಿಸುವಾಗ ಈ ಬೆಟ್ಟಕ್ಕೆ ಹೋಗಿ ಸಮುದ್ರದಲ್ಲಿ ಬೀಳು ಅಂದರೆ ಬೀಳುತ್ತೆ. ಆದರೆ ಆ ಒಂದು ಹುಡುಗ ಏನು ಮಾಡ್ತಾ ಇದ್ದ ಅಂದರೆ, ದೇವರ ಆ ವಾಕ್ಯವನ್ನು ಕೇಳಿ ಒಂದು ರಿಮೋಟ್ ಹಾಕಿ, ಟಿ ವಿ ಆನ್ ಆಗು ಅಂತೇಳಿ ಒತ್ತುತ್ತಾ ಇದ್ದ. 1 ಟೈಮ್ ಟಿ ವಿ ಆನ್ ಆಗು, 2 ಟೈಮ್ಸ್ ಟಿ ವಿ ಆನ್ ಆಗು, 3 ಟೈಮ್ಸ್ ಟಿ ವಿ ಆನ್ ಆಗು. ಅವರ ಅಮ್ಮ ಹೇಳಿದ್ರಂತೆ, ವಿಶ್ವಾಸದಲ್ಲಿ ನೀನು ಬೆಟ್ಟಕ್ಕೆ ಹೋಗಿ ಸಮುದ್ರದಲ್ಲಿ ಬೀಳು ಅಂದರೆ ಬೀಳುತ್ತೆ. ಈ ರಿಮೋಟಲ್ಲಿ ನೀನು ಬ್ಯಾಟ್ರಿ ಹಾಕದೆ ನೀನು ಒತ್ತಿ ಟಿ ವಿ ಆನ್ ಆಗಂದರೆ ಆಗಲ್ಲ. ಅದೇ ರೀತಿಯಲ್ಲಿ, ಅರ್ಥ ಆಯ್ತಲ್ಲ ನಾನು ಹೇಳಿದ್ದು? ಅದೇ ರೀತಿಯಲ್ಲಿ ವಿಶ್ವಾಸ ಇಲ್ಲದೆ, ಬಲಿಪೂಜೆಗೆ ಹೋಗದೆ, ಪಶ್ಚಾತ್ತಾಪ ಪಡದೆ, ಪರಮಪ್ರಸಾದದಲ್ಲಿ ವಿಶ್ವಾಸವಿಡದೆ, ದೇವರ ವಾಕ್ಯವನ್ನು ಓದದೆ, ನನ್ನ ಜೀವನದಲ್ಲಿ ಅದ್ಭುತ ಆಗಲಿ ಅಂತ ಪ್ರಾರ್ಥನೆ ಮಾಡುವವರ ಹತ್ರ ಎಲ್ಲ ಹೋಗಿ ಪ್ರೇಯರ್ ಮಾಡಿ ಇಲ್ಲ, ಏನು ಸಂಭವಿಸಲ್ಲ. ನಮ್ಮ ಒಳಗೆ ಕ್ಲೀನ್ ಮಾಡಿ, ನಮ್ಮೊಳಗೆ ನಾವು ವಿಶ್ವಾಸವಿಟ್ಟು, ನಾವು ಯೇಸುವಿನಲ್ಲಿ ಒಂದಾಗಲಿಕ್ಕೆ, ನೆಲೆಯಾಗಲಿಕ್ಕೆ, ಅಪ್ಪಿಕೊಳ್ಳಲಿಕ್ಕೆ, ಅವರಲ್ಲಿ ಮುದ್ದಾಡಲಿಕ್ಕೆ, ಅವರಲ್ಲಿ ಜೀವಿಸಲಿಕ್ಕೆ ನೀನು ಪ್ರಯತ್ನ ಪಡಬೇಕು. ಪ್ರಯತ್ನ ಪಟ್ಟಾಗ, ಆ ಸ್ವರ್ಗ ಸಾಮ್ರಾಜ್ಯಕ್ಕಾಗಿ ತವಕ ಪಡುತ್ತಾ ಪ್ರಯತ್ನ ಪಟ್ಟಾಗ ಪ್ರಿಯರೇ, ನನಗೂ ನಿನಗೂ ಅಸಾಧ್ಯವಾದರೆ, ನಾವು ಊಹಿಸಲಿಕ್ಕೆ ಕೂಡ ಆಗದಂತಹ ಅಮೂಲ್ಯವಾದ, ಅತ್ಯುತ್ತಮವಾದ ಒಂದು ಗಿಫ್ಟ್, ಒಂದು ಅದ್ಭುತ ನಿನ್ನ ಜೀವನದಲ್ಲಿ 100%, 101% ನಡೆಯುತ್ತೆ. ನೀನು ವಿಶ್ವಾಸವಿಟ್ಟು ಯೇಸುವಿನೆಡೆಗೆ ಬಾ. ವಿಶ್ವಾಸದಲ್ಲಿ ಮೊಣಕಾಲೂರು, ವಿಶ್ವಾಸದಲ್ಲಿ ಕರಗಳನ್ನು ಮೇಲೆ ಕೆತ್ತು, ಯೇಸುವಿನಲ್ಲಿ ಹೇಳು, ಯೇಸುವೆ, ಪರಲೋಕ ರಾಜ್ಯಕ್ಕಾಗಿ, ನೀತಿಗಾಗಿ ತವಕ ಪಡುವ ಆ ದೇವರಾತ್ಮರ ಶಕ್ತಿಯಿಂದ ನಾನು ತುಂಬಲ್ಪಡಲಿ. ನನ್ನಲ್ಲಿರುವ ಎಲ್ಲ ಅವಿಶ್ವಾಸದ ದುರಾತ್ಮ ಬಿಟ್ಟು ಹೋಗಲಿ ಸ್ವಾಮಿ. ಯೇಸುವೆ, ನನ್ನ ಕುಟುಂಬಕ್ಕೆ ನಾನು ಯೇಸುವನ್ನು ಕೊಟ್ಟಿಲ್ಲ, ಆ ಎಲ್ಲ ಪಾಪಗಳು ನಿಮ್ಮ ಶಿಲುಬೆಗೆ ಜಡಿಯಲ್ಪಡಲಿ, ನನ್ನನ್ನು ಮನ್ನಿಸಿರಿ ಸ್ವಾಮಿ. ಯೇಸುವೆ, ನಾನಿರುವಲ್ಲಿ ನಿಮ್ಮನ್ನು ಕಂಡುಕೊಳ್ಳಲು ನಾನು ಪ್ರಯತ್ನ ಪಟ್ಟಿಲ್ಲ ಯೇಸುವೆ. ನನ್ನ ಮಕ್ಕಳಲ್ಲಿ, ನನ್ನ ಬಾಳ ಸಂಗಾತಿಯಲ್ಲಿ, ನನ್ನ ಕುಟುಂಬದಲ್ಲಿ, ನನ್ನ ಹೆತ್ತವರಲ್ಲಿ, ಸಹೋದರಿಯರಲ್ಲಿ ನಿಮ್ಮನ್ನು ನಾನು ಹಂಚಿಕೊಂಡಿಲ್ಲ ಸ್ವಾಮಿ. ಸಾಕ್ಷಿಯಾಗಿ ಬದುಕಿಲ್ಲ ಯೇಸುವೆ. ಸ್ವರ್ಗ ಸಾಮ್ರಾಜ್ಯದ ನ್ಯಾಯ ನೀತಿಯನ್ನು ಹೇಳಿಕೊಟ್ಟಿಲ್ಲ, ದೇವರ ವಾಕ್ಯವನ್ನು ಕೊಟ್ಟಿಲ್ಲ, ಪಶ್ಚಾತ್ತಾಪದ ಮನಸ್ಸನ್ನು ಹೇಳಿಕೊಟ್ಟಿಲ್ಲ. ನನ್ನನ್ನು ಮನ್ನಿಸಿರಿ ಸ್ವಾಮಿ. ನಾನೇ ಅದರಂತೆ ಜೀವಿಸಿಲ್ಲ, ನನ್ನನ್ನು ಮನ್ನಿಸಿರಿ ಯೇಸುವೆ. ಈ ನಿಮಿಷದಿಂದ ನಿಮ್ಮ ಸ್ವರ್ಗೀಯ ಮಹಿಮಾ ಪದವಿಗೆ ನಾನು ತವಕ ಪಡುತ್ತಾ ಯೇಸುವೆ, ನನ್ನ ಕುಟುಂಬವನ್ನು ಅದರ ಕಡೆಗೆ ನೆಲೆಯೂರುವಾಗಿ ಮಾಡುತ್ತಾ ವಿಶ್ವಾಸದಲ್ಲಿ ಸಾಗಿಸುವಾಗ ಉಳಿದಿದೆಲ್ಲ ಸೇರಿಸಿ ಕೂಡಿಸಿ ಕೊಡ್ತೀನಿ ಎಂದು ವಾಗ್ದಾನ ಮಾಡಿದೆ ಯೇಸುವೆ. ಈ ನಿಮಿಷದಿಂದ ನಾನು ನಿಮ್ಮ ಮಗನಾಗಿ ಜೀವಿಸಲು ಬೇಕಾದ ಕೃಪೆಯನ್ನು ನಮಗೆ ದಯಪಾಲಿಸಿರಿ ಸ್ವಾಮಿ. ಆ ಸ್ವರ್ಗೀಯ ಆಶೀರ್ವಾದ ನನ್ನ ಮೇಲೆ ಸುರಿಯಲಿ ಯೇಸುವೆ. ನಾನಾಗಿರುವ ಜಾಗದಲ್ಲಿ, ನಾನಾಗಿರುವ ಅವಸ್ಥೆಯಲ್ಲಿ ಆ ಸ್ವರ್ಗೀಯ ಮಹಿಮಾ ಪದವಿಯಿಂದ ನನ್ನನ್ನು ತುಂಬಿಸಿರಿ. ಅಲ್ಲಿ ಎಲ್ಲ ಆಶೀರ್ವಾದಗಳು ಸುರಿಮಳೆಯಂತೆ ಸುರಿಯಲ್ಪಡಲಿ ಸ್ವಾಮಿ. ನಿಮ್ಮ ಆ ಗಾಯವುಳ್ಳ ಹಸ್ತದಿಂದ ನನ್ನನ್ನು ಮುಟ್ಟಿರಿ ಯೇಸುವೆ. ಬಲಪಡಿಸಿರಿ ಸ್ವಾಮಿ, ಶಕ್ತಿಪಡಿಸಿರಿ. ನನ್ನ ಕುಟುಂಬದ ಎಲ್ಲ ಸದಸ್ಯರುಗಳು, ನಮ್ಮ ಪ್ರೀತಿ ಪಾತ್ರನ್ನು ನಿಮಗೆ ಸಮರ್ಪಿಸ್ತೇನೆ. ಎಲ್ಲರನ್ನು ಅಭಿಷೇಕಿಸಿರಿ ಸ್ವಾಮಿ. ಈ ಲೋಕ ಯಾವಾಗಲೂ ನಿರಂತರವಲ್ಲ. ಒಂದು ದಿನ ನಾವು ಆ ಸ್ವರ್ಗ ಮಹಿಮ ಪದಿಗೆ ಬರುವಾಗ ಅಲ್ಲಿ ಒಂದು ಜಾಗ ನನಗಾಗಿ ಸಿದ್ಧವಾಗಲು, ನನ್ನ ಕುಟುಂಬಸ್ಥರಿಗಾಗಿ ಸಿದ್ಧ ಮಾಡಲು ಯೇಸುವೆ ಕರುಣೆ ತೋರಿರಿ. ಎಲ್ಲ ಪಾಪದ ಅವಸ್ಥೆಗಳು, ಪಾಪದ ಸ್ವಭಾವಗಳು ಬುಡ ಸಮೇತ ಕಿತ್ತು ಯೇಸುವೆ ನಿಮ್ಮ ಶಿಲುಬೆಗೆ ಜಡಿಯಲ್ಪಟ್ಟು ನಿತ್ಯ ನರಕಾಗ್ನಿಗೆ ದಬ್ಬಲ್ಪಡಲಿ ಯೇಸುವೆ. ನಾವು ನಿಮ್ಮ ಸಾಕ್ಷಿಗಳಾಗಿ ಬಾಳುವ ಕೃಪೆ ದಯಪಾಲಿಸಿರಿ. ಮಾತೆ ಮರಿಯಮ್ಮನವರೇ, ಸಕಲ ಸಂತರೊಡಗೂಡಿ ನಮಗಾಗಿ, ನಮ್ಮ ಕುಟುಂಬಕ್ಕಾಗಿ, ನಮ್ಮ ಸೇವೆಗಾಗಿ ಯೇಸುವೆ, ನಮ್ಮ ಪ್ರೀತಿ ಪಾತ್ರರಿಗಾಗಿ, ನಮ್ಮ ಎಲ್ಲ ಬೇಡಿಕೆ ಕೋರಿಕೆಗಳಿಗಾಗಿ ಪ್ರಾರ್ಥಿಸಿರಿ ತಾಯಿಯೇ. ತಂದೆಯಾದ ದೇವನೇ, ಯೇಸು ನಾಮದಲ್ಲಿ ಬೇಡಿದನ್ನು ಹೊಂದಿಕೊಂಡಿದ್ದೇವೆ ಎಂದು ವಿಶ್ವಾಸಿಸ್ತೇವೆ ನಮ್ಮ ಜೀವವುಳ್ಳ ತಂದೆಯೇ. ಆಮೇನ್, ಆಮೇನ್, ಆಮೇನ್. ಪ್ರೈಸ್ ದ ಲಾರ್ಡ್, ಹಾಲೆಲೂಯ. ನಾನು ನಿಮಗಾಗಿ ಪ್ರಾರ್ಥಿಸ್ತೀನಿ, ನಿಮ್ಮ ಎಲ್ಲ ಬೇಡಿಕೆ ಕೋರಿಕೆಗಳಿಗಾಗಿ, ನಿಮ್ಮ ಕುಟುಂಬಸ್ಥರಿಗಾಗಿ,
ನಿಮ್ಮ ಜೀವನ ಬಹುಶಃ ಆಶೀರ್ವಾದಗೊಳ್ಳುವಂತೆ ಪ್ರಾರ್ಥಿಸ್ತೀನಿ. ನೀವು ನನಗಾಗಿ, ನನ್ನ ಕುಟುಂಬಕ್ಕಾಗಿ, ನಮ್ಮ ತಂಡಕ್ಕಾಗಿ, ನಮ್ಮ ಪ್ರೋ ಲೈಫ್ ಮಿನಿಸ್ಟ್ರಿಗಾಗಿ, ಪ್ರೀಚಿಂಗ್ ಮಿನಿಸ್ಟ್ರಿಗಾಗಿ ಪ್ರಾರ್ಥಿಸಿರಿ ಅಂತ ಕೇಳ್ಕೊಳ್ತಾ ನಿಮ್ಮ ಸಹೋದರಿ ಮಂಜುಳಾ ಜಾಯ್ ಪ್ರೋ ಲೈಫರ್. ದಿವ್ಯವಾಣಿ